ಸಮಾನತೆ. ಹಿಂದೂ ಧರ್ಮದ ಶಾಸ್ತ್ರ ಇವತ್ತು ಕಳೆದು ಹೋಗ್ಲಿಕ್ಕೆ ಕಾರಣ ನಮ್ಮೊಳಗೆ ಇರೋ ಮೇಲು ಕೀಳು ಅನ್ನೋ ಭಾವ. ಈಗ ಬರ್ತಾ ಶರಣ ಹತ್ರ ಮಾತಾಡಿದೆ, ಮತಾಂತರ ಆಗ್ಲಿಕ್ಕೆ ಕಾರಣ ಏನು? ಮತಾಂತರ ಆಗ್ಲಿಕ್ಕೆ ಕಾರಣ ಒಂದು ನಮ್ಮಲ್ಲಿರೋ ಮೇಲು ಕೀಳು ಅನ್ನೋ ಭಾವ, ಇನ್ನೊಂದು ನಮ್ಮಲ್ಲಿರೋ ಬಡತನ. ಇದು ಮತ ಅಂತರ ಆಗ್ಲಿಕ್ಕಿರೋ ಮುಖ್ಯ ಕಾರಣಗಳು. ನಾವೊಬ್ಬರನ್ನ ದೇವಸ್ಥಾನದಿಂದ ತಳ್ಳಿದಾಗ ಇನ್ಯಾವುದೋ ಧರ್ಮದಲ್ಲಿ ಸ್ವಾಗತ ಮಾಡ್ತಾರೆ, ಅಲ್ಲಿ ಸಮಾನತೆ ಇದೆ ಅಂದಾಗ ಸಹಜವಾಗಿ ಹೋಗ್ತಾರೆ. ನಾನು ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳಲಿಕ್ಕೆ, ಅದಕ್ಕೆ ನಮ್ಮ ತೊಡಕನ್ನು ನಾವು ಸರಿ ಮಾಡ್ಕೊಳ್ಬೇಕು. ಒಂದು ಕಾಲದಲ್ಲಿ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗಬಾರದು ಅಂತಿತ್ತು, ಜಪಗಳನ್ನು ಮಾಡಬಾರದು ಅಂತಿತ್ತು 10 ವರ್ಷದ ಹಿಂದೆ. ಆದ್ರೆ ಅದೀಗ ಚೇಂಜ್ ಆಗಿದೆ. ಇವತ್ತು ಭಜನೆ ಏನಾದ್ರು ಬದುಕಿದ್ರೆ ಅದು ಹೆಣ್ಣು ಮಕ್ಕಳಿಗೆ. ಇವತ್ತು ಸಂಸ್ಕಾರ ರಂಗೋಲಿ ನಿಂತಿದ್ರೆ ಅದು ಹೆಣ್ಣು ಮಕ್ಕಳಿಗೆ. ಅದೇ ಪ್ರೋಗ್ರಾಮ್ ಅಲ್ಲಿ ಅಂತಂದ್ರೆ ಭಕ್ತಿ, ಭಯ ಅಲ್ಲ, ಸಮಾನತೆ. ಹಿಂದೂ ಧರ್ಮದ ಶಾಸ್ತ್ರ ಇವತ್ತು ಕಳೆದು ಹೋಗ್ಲಿಕ್ಕೆ ಕಾರಣ ನಮ್ಮೊಳಗೆ ಇರೋ ಮೇಲು ಕೀಳು ಅನ್ನೋ ಭಾವ. ಈಗ ಬರ್ತಾ ಶರಣ ಹತ್ರ ಮಾತಾಡಿದೆ, ಮತಾಂತರ ಆಗ್ಲಿಕ್ಕೆ ಕಾರಣ ಏನು? ಮತಾಂತರ ಆಗ್ಲಿಕ್ಕೆ ಕಾರಣ ಒಂದು ನಮ್ಮಲ್ಲಿರೋ ಮೇಲು ಕೀಳು ಅನ್ನೋ ಭಾವ, ಇನ್ನೊಂದು ನಮ್ಮಲ್ಲಿರೋ ಬಡತನ. ಇದು ಮತ ಅಂತರ ಆಗ್ಲಿಕ್ಕಿರೋ ಮುಖ್ಯ ಕಾರಣಗಳು. ನಾವೊಬ್ಬರನ್ನ ದೇವಸ್ಥಾನದಿಂದ ತಳ್ಳಿದಾಗ ಇನ್ಯಾವುದೋ ಧರ್ಮದಲ್ಲಿ ಸ್ವಾಗತ ಮಾಡ್ತಾರೆ, ಅಲ್ಲಿ ಸಮಾನತೆ ಇದೆ ಅಂದಾಗ ಸಹಜವಾಗಿ ಹೋಗ್ತಾರೆ. ನಾನು ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳಲಿಕ್ಕೆ, ಅದಕ್ಕೆ ನಮ್ಮ ತೊಡಕನ್ನು ನಾವು ಸರಿ ಮಾಡ್ಕೊಳ್ಬೇಕು. ಒಂದು ಕಾಲದಲ್ಲಿ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗಬಾರದು ಅಂತಿತ್ತು, ಜಪಗಳನ್ನು ಮಾಡಬಾರದು ಅಂತಿತ್ತು 10 ವರ್ಷದ ಹಿಂದೆ. ಆದ್ರೆ ಅದೀಗ ಚೇಂಜ್ ಆಗಿದೆ. ಇವತ್ತು ಭಜನೆ ಏನಾದ್ರು ಬದುಕಿದ್ರೆ ಅದು ಹೆಣ್ಣು ಮಕ್ಕಳಿಗೆ. ಇವತ್ತು ಸಂಸ್ಕಾರ ರಂಗೋಲಿ ನಿಂತಿದ್ರೆ ಅದು ಹೆಣ್ಣು ಮಕ್ಕಳಿಗೆ.